ಒಬ್ಬ ಪ್ರಬೋಧಕ ದೇವರ ವಾಕ್ಯವನ್ನು ಎಲ್ಲ ಕಡೆ ಪ್ರಸಾರ ಮಾಡುವಂತಹ ವ್ಯಕ್ತಿ. ಆತ ಪುಟ್ಟ ಒಂದು ಸಭೆಯನ್ನು ಕಟ್ಟಿಕೊಂಡಿದ್ದ. ಆ ಪ್ರಬೋಧಕನಿಗೆ ಪತ್ನಿ, ಮಕ್ಕಳು ಇದ್ದಾರೆ. ಅದರಲ್ಲಿ ಒಬ್ಬ ಮಗ, ಚೂಟಿ ಮಗ. ಹೀಗಿರಬೇಕಾದ್ರೆ ಈ ಪ್ರಬೋಧಕ ಯಾವಾಗಲೂ ಕೆಲವು ಕರಪತ್ರಗಳಲ್ಲಿ ಪ್ರಭು ಯೇಸುವಿನ ಕೆಲವು ವಾಕ್ಯಗಳನ್ನು ಮುದ್ರಿಸಿಬಿಟ್ಟು ಪ್ರಿಂಟ್ ಮಾಡಿಬಿಟ್ಟು ಮನೆಗಳಿಗೆ ಕೆಲವರಿಗೆಲ್ಲ ಹಂಚ್ತಾ ಇದ್ದ. ಆಮೇಲೆ ಅವರನ್ನು ಪ್ರಾರ್ಥನೆಗೆ ಆಹ್ವಾನಿಸ್ತಾ ಇದ್ದ. ಅವನು ಕಟ್ಕೊಂಡಂಥ ಸಣ್ಣ ಪ್ರಾರ್ಥನಾ ಮಂದಿರಕ್ಕೆ ಅವರನ್ನೆಲ್ಲ ಕರೆಸ್ತಾ ಇದ್ದ. ಹೀಗೆ ಒಂದು ದಿವಸ ಆ ಕೆಲವು ಕರಪತ್ರಗಳಲ್ಲಿ ಪ್ರಭು ಯೇಸುವಿನ ವಾಕ್ಯಗಳನ್ನು, ಪವಿತ್ರ ಬೈಬಲ್ ಗ್ರಂಥದ ವಾಕ್ಯಗಳನ್ನು ಪ್ರಿಂಟ್ ಮಾಡಿ ಅದನ್ನು ಹಂಚ್ಲಿಕ್ಕೆ ಆ ದಿವಸ ಹೋಗಬೇಕು ಅಂತ ಸಿದ್ಧನಾಗ್ತಾ ಇದ್ದ. ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ಅಯ್ಯೋ, ಮಳೆ ಬಂದುಬಿಡ್ತಲ್ಲ, ಹೇಗೆ ಹೋಗೋದು, ನಾನು ಹೋಗೋಕ್ಕಾಗಲ್ಲ. ಬೆಳಗ್ಗೆ 1 ಗಂಟೆ ಮಾತ್ರ ಹೋಗೋದು, ಯಾಕಂದರೆ ಆಮೇಲೆ ಅವನು ಬೇರೆ ಕೆಲಸ ಇತ್ತು. ಈಗ ಏನು ಮಾಡೋದು, 1 ಗಂಟೆ ಅವಧಿಯಲ್ಲಿ ಈಗ ಹೊರಗೆ ಹೋಗೋಕ್ಕಾಗಲ್ಲ, ಇವತ್ತಾಗಲ್ಲ, ಬಿಟ್ಬಿಡೋಣ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಮಗ, ಸುಮಾರು ಒಂದು 10-12 ವರ್ಷದ ಹುಡುಗ, ಅಪ್ಪ ನಾನು ಶಾಲೆಗೆ ಹೋಗೋದು 10 ಗಂಟೆಗೆ, ಇವತ್ತು ನಾನು ಹಂಚಿ ಬರ್ತೀನಿ, ಹೆಂಗೂ ಟೈಮ್ ಇದೆ. ಮಗನೇ, ಮಳೆ ಬರ್ತಾ ಇದೆ ಕಣಪ್ಪ, ಏನು ತೊಂದರೆ ಇಲ್ಲ, ನಾನು ಹೋಗಿ ಬರ್ತೀನಿ, ಸ್ವಲ್ಪ ಹೊತ್ತು ಮಳೆಯಲ್ಲಿ ಅಲ್ಲಿ ಸ್ವಲ್ಪ ಹಾಗೆ ನಿಂತ್ಕೊಂಡು ಅಡ್ಜಸ್ಟ್ ಮಾಡ್ತೀನಿ, ನಾನು ಹೋಗ್ತೀನಿ, ನೀವು ಪರ್ಮಿಷನ್ ಕೊಡಿ ಅಂತಂದ. ಆಯಿತು, ಮಗನ ಈ ಒಂದು ಉತ್ಸಾಹಕ್ಕೆ ತಣ್ಣೀರು ಎರಚೋದು ಬೇಡ ಅಂತ ಹೇಳಿಬಿಟ್ಟು, ಆಯ್ತಪ್ಪ ನೀನು ಹೋಗು, ಹಂಚು ಬಾ ಅಂಥೇಳಿ ಕೆಲವು ಕರಪತ್ರಗಳನ್ನು ಕೊಡ್ತಾನೆ. ಮಗ ಹೋಗ್ತಾನೆ. ಮಗ ಹೋಗಿಬಿಟ್ಟು ಸುಮಾರು ಮನೆಗಳಿಗೆ ಕರಪತ್ರಗಳನ್ನು ಹಂಚ್ತಾ ಇರ್ತಾನೆ. ಮಳೆ ಕಡಿಮೆ ಆಗಿರುತ್ತೆ, ಮತ್ತೆ ಹಂಚ್ತಾನೆ. ಹಂಚಿದಾಗ ಒಂದು ಕರಪತ್ರ ಉಳೀತು. ಅದು ಹಂಚಬೇಕು, ಹೋಗಬೇಕು ಅಂತಂದರೆ ಮಳೆ ಜೋರಾಗಿಬಿಡ್ತು, ತುಂಬ ಜೋರಾಯಿತು. ಅಯ್ಯಯ್ಯೋ, ಏನು ಮಾಡೋದು, ಹೋಗೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಒಂದು ಮನೆ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ. ಮನೆ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಮಳೆ ಜೋರಾಗಿರುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ. ಅಷ್ಟೊತ್ತಿಗೆ ಇರೋದು ಒಂದೇ ಒಂದು ಲಾಸ್ಟ್ ಕೊನೆಯ ಕರಪತ್ರ, ಕೊನೆಯ ಹ್ಯಾಂಡ್ಬಿಲ್ ಅಥವಾ ಪ್ಯಾಂಪ್ಲೆಟ್. ಅದನ್ನು ಈಗ ಕೊಡಬೇಕು ಅಂತಂದ ತಕ್ಷಣ ಅವನಿಗೆ ಯೋಚನೆ ಬರುತ್ತಾರೆ, ನಾನು ನಿಂತ್ಕೊಂಡಿರೋ ಈ ಮನೆಗೆ ನಾನು ಯಾಕೆ ಕೊಡಬಾರ್ದು, ಇವ್ರಿಗೆ ಕೊಟ್ಟಿಲ್ಲ ನಾನು ಅಂತ ಹೇಳ್ಕೊಂಡು ಬಾಗಿಲು ಬಡಿತಾನೆ. ಯಾರು ಓಪನ್ ಮಾಡಲ್ಲ. ಬೆಲ್ ಇತ್ತು, ಬೆಲ್ ಇದೆ ಅಂಥೇಳಿ ಕರೆಗಂಟೆ, ಕಾಲಿಂಗ್ ಬೆಲ್ ಒತ್ತಾನೆ. ಜೋರಾಗಿ ಒತ್ತಾನೆ. ಇಲ್ಲ, ಒಂದು ಕೆಲವು ಸೆಕೆಂಡ್ ಬಿಟ್ಟು ಮತ್ತೆ ಒತ್ತಾನೆ. ಇಲ್ಲ, ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಒತ್ತಾನೆ. ಎರಡೆರಡೇ ಒಂದು 5-5 ನಿಮಿಷ, ಒಂದು 5-5 ಸೆಕೆಂಡು, ನಿಮಿಷ ಇಲ್ಲ, ಅಷ್ಟು ತಾಳ್ಮೆ ಇಲ್ಲ ಹುಡುಗನಿಗೆ. ಬೇಗ ಕೊಟ್ಟು ಹೋಗೋಣ ಅಂತೇಳ್ಬಿಟ್ಟು ಸರಿ ಒತ್ತಾನೆ ಅಂತೇಳಿ ಸಗ್ಲು. ಆಮೇಲೆ ಬಾಗಿಲು ಬಡಿತಾನೆ. ಬಾಗಿಲು ಬಡಿತಾನೆ. ಅಷ್ಟೊತ್ತಿಗೆ ಧಡಾರ್ ಅಂತ ಬಾಗಿಲು ಓಪನ್ ಆಗಿಬಿಡತ್ತೆ. ನೋಡ್ತಾರೆ ಒಬ್ಬರು ಮಹಿಳೆ ಬಾಯಿ ತೆಗೆಯೋ ಮುಂಚೆ ಅವಳನ್ನು ನೋಡಿಬಿಟ್ಟು, ಮುಖ ನೋಡಿಬಿಟ್ಟು ಗಾಬರಿ ಆಗಿಬಿಟ್ಟು ಇವನೇನು ಮಾಡ್ತಾನೆ, ಅಮ್ಮ, ಜೀಸಸ್ ಲವ್ಸ್ ಯು, ಪ್ರಭು ಯೇಸು ನಿನ್ನನ್ನು ಪ್ರೀತಿಸ್ತಾರೆ, ತಗೊಳ್ಳಿ ಓದಿ ಇದು ಅಂತ ಹೇಳ್ತಾನೆ. ಅವ್ರ ಕೈಲಿ ಕೊಡ್ತಾನೆ, ಓಡ್ತಾನೆ ವಾಪಸ್. ಅಷ್ಟೊತ್ತಿಗೆ ಮಳೆ ನಿಂತಿರತ್ತೆ. ಈ ಮಹಿಳೆ ಧಡಾರಂತ ಬಾಗಿಲು ಮುಚ್ತಾಳೆ, ಕರಪತ್ರ ತಗೊಂಡು ಹೋಗ್ತಾಳೆ. ನಾಲ್ಕೈದು ದಿನ ಆಯಿತು. ಅವತ್ತು ಆ ಹ್ಯಾಂಡ್ಬಿಲ್ಲಲ್ಲಿ ಪ್ರಾರ್ಥನೆಗೆ ಬರಬೇಕು ಅಂತ ಇರುತ್ತೆ. ಎಲ್ಲರೂ ಅಲ್ಲಿದ್ದಾರೆ, ಪ್ರಾರ್ಥನೆಗೆ ಸುಮಾರು ಜನ ಬಂದಿದ್ದಾರೆ. ಈ ಮಹಿಳೆ ಕೂಡ ಬಂದಿದ್ದಾಳೆ. ಸರಿ, ಅವತ್ತು ಪ್ರಬೋಧಕ, ಯಾರಾದರೂ ನಿಮ್ಮಲ್ಲಿ ಸಾಕ್ಷಿ ಕೊಡಲಿಕ್ಕೆ ಇದ್ದೀರಾ, ಪ್ರಭು ಯೇಸುವಿನ ಮಾತು ನೀವು ಓದಿದ್ದೀರಿ, ನಿಮಗೇನಾದರೂ ಏನು ಅನ್ನಿಸ್ತು, ಅದ್ರ ಬಗ್ಗೆ ಏನಾದರೂ ಹೇಳಲಿಕ್ಕೆ ನಿಮ್ಗೆ ಮನಸ್ಸಿದೆಯಾ ಅಂತಂದಾಗ ಈ ತಾಯಿ, ಈ ಮಹಿಳೆ ನಿಂತ್ಕೊಂಡು ಹೇಳ್ತಾಳೆ, ಹೌದು, ನಾನು ಈ ಹುಡುಗ ಬಂದು ಇದು ಹ್ಯಾಂಡ್ಬಿಲ್ ತಂದು ಕೊಟ್ರಲ್ಲ, ಕರಪತ್ರ ತಂದು ಕೊಟ್ರಲ್ಲ, ಆ ಕರಪತ್ರದಿಂದನೇ ನನ್ನ ಪ್ರಾಣ ಉಳಿತು. ನನ್ನ ಪ್ರಾಣ ಉಳಿದಿದ್ದು ಈ ಕರಪತ್ರದಿಂದ, ನನ್ನ ಜೀವ ಉಳಿಸಿದ್ದು ಈ ಕರಪತ್ರ, ಈ ಜೀವ ಉಳಿಸಿದ್ದು ನನ್ನ ಈ ಹುಡುಗನ ಮೂಲಕ, ಈ ಕರಪತ್ರದ ಮೂಲಕ ನನ್ನ ಜೀವ ಕಾಪಾಡಿದ್ದು, ಉಳಿಸಿದ್ದು ಪ್ರಭು ಯೇಸು. ಅದಕ್ಕೆ ಸಾಕ್ಷಿಯಾಗಿ ನಾನು ಇವತ್ತಿಲ್ಲಿ ನಿಂತಿದ್ದೀನಿ, ಪ್ರಭು ಯೇಸುವಿಗೆ ಸಾಕ್ಷಿಯಾಗಿ ನಿಂತಿದ್ದೀನಿ.
ಎಲ್ಲರೂ ಏನು ಅಂತ ಆಶ್ಚರ್ಯದಿಂದ ನೋಡ್ತಾ ಇರಬೇಕಾದ್ರೆ ಅವಳ ಜೀವನ ಚರಿತ್ರೆಯನ್ನು ಬಿಚ್ಚಿಡ್ತಾಳೆ. ಸಂಕ್ಷಿಪ್ತವಾಗಿ ಹೇಳೋದ ಅಂತಂದರೆ, ಅವನು ಕಾಲಿಂಗ್ ಬೆಲ್ ಒತ್ತಾ ಇರಬೇಕಾದ್ರೆ ಈಕೆ ಸೂಯಿಸೈಡ್ ಮಾಡಿಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ಲು. ನೇಣು ಹಾಕ್ಕೊಂಡು ಇದು ಮಾಡಿಕೊಂಡು ಇನ್ನೇನು ಎಳಿಬೇಕು ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್. ಯಾರಪ್ಪ ಈ ಟೈಮ್ನಲ್ಲಿ ಕಾಲಿಂಗ್ ಬೆಲ್ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ನಿಮಿಷ ಸುಮ್ಮನಾಗಿದ್ದಾಳೆ. ಮತ್ತೆ ಪದೇ ಪದೇ ಕಾಲಿಂಗ್ ಬೆಲ್ ಮಾಡಿದ್ದನ್ನು ನೋಡಿ ಏನೇ ಆಗಲಿ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಕೆಳಗೆ ಬಂದಿದ್ದಾಳೆ. ನಿಮ್ಗೆ ಗೊತ್ತಲ್ಲ, ಸೂಯಿಸೈಡ್ ಮಾಡೋರು ಆ ಟೈಮನ್ನು ಒಂದೆರಡು ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಮಿನಿಟ್ಸು, ಆ ಮಿನಿಟ್ಸ್ಗಳನ್ನು ಸೆಕೆಂಡ್ಸ್ಗಳು ದಾಟಿದರೆ ಆಮೇಲೆ ಅದಕ್ಕೆ ಹೋಗಲ್ಲ ಅವರು. ಈ ಅಮ್ಮನ ಕತೆ, ಈ ಮಹಿಳೆಯ ಕತೆ ಹಾಗೇ ಆಯಿತು. ಅದು ಈ ಕರಪತ್ರ ಮತ್ತು ಹುಡುಗನ ಕಾಲಿಂಗ್ ಬೆಲ್ಲು ಅವಳ ಆತ್ಮಹತ್ಯೆಯನ್ನು ಮುಂದೂಡ್ತು. ಆದರೆ ಅವಳು ಹೇಳ್ತಾಳೆ, ಕರಪತ್ರ ಓದಿದ ಮೇಲೆ ಅಲ್ಲಿ ಆಕೆಯಲ್ಲಿ ಪರಿವರ್ತನೆ ಆಯಿತು ಅಂತ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಬಂಧುಗಳೇ, ಭಗಿನಿಯರೇ, ಪ್ರಭು ನಮ್ಮನ್ನು ಅದ್ಭುತ ರೀತಿಯಲ್ಲಿ ಎಷ್ಟೋ ಸರ್ತಿ ಕಾಪಾಡ್ತಾ ಇದ್ದಾರೆ. ಕರಪತ್ರ ಆ ಮಹಿಳೆಯ ಜೀವ ಕಾಪಾಡ್ತು. ಆ ಹುಡುಗ ಆಕೆಯ ಪ್ರಾಣವನ್ನು ಕಾಪಾಡ್ದ. ಕೊನೆಗೆ ಪ್ರಭು ಯೇಸುವೇ ನನ್ನನ್ನು ಕಾಪಾಡಿದ್ರು ಅಂತ ಹೇಳ್ಕೊಂಡು ಆಕೆ ಹೇಳ್ತಾಳೆ, ಸಾಕ್ಷಿ ಕೊಡ್ತಾಳೆ. ಹಾಗಾದರೆ ನಾನು ಮತ್ತು ನೀವು ಎಷ್ಟು ಆ ಉಪಕಾರಗಳನ್ನು ಪಡೆದಿದ್ದೇವೆ ಪ್ರಭುದೇವರಿಂದ, ಕ್ರಿಸ್ತರಿಂದ. ನಾವು ಯಾವ ರೀತಿಯಲ್ಲಿ ಸಾಕ್ಷಿ ಕೊಡಬೇಕು. ನಾನು ಮತ್ತು ನೀವು ದೇವರಿಗೆ ಎಷ್ಟೊಂದು ಉಪಕಾರ ಸಲ್ಲಿಸಿದ್ರೂ ಸಾಲದು. ನಾವು ಸಾಕ್ಷಿ ಆಗಬೇಕು. ಯಾವ ರೀತಿಯಲ್ಲಿ ಸಾಕ್ಷಿ ಆಗಬೇಕು? 3 ರೀತಿಯಲ್ಲಿ ನಾವು ಪ್ರಭು ಯೇಸುವಿಗೆ, ದೇವರಿಗೆ ನಾವು ಸಾಕ್ಷಿಗಳಾಗಬೇಕು. 3 ರೀತಿಯಲ್ಲಿ. ಒಂದು ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 21ರಿಂದ 22ನೇ ವಚನದಲ್ಲಿ ಒಂದು ದೃಷ್ಟಾಂತ ಬರುತ್ತೆ. ನಿಮ್ಗೆ ಗೊತ್ತಿದೆ, ಪ್ರಭು ಯೇಸು ಕ್ರಿಸ್ತರಿಗೆ 12 ಮಂದಿ ಪ್ರೇಷಿತರಿದ್ದರು. 12 ಮಂದಿ ಪ್ರೇಷಿತರಲ್ಲಿ ಒಬ್ಬ ಸತ್ತ. ಏನಾದ? ಆತ ಆತ್ಮಹತ್ಯೆ ಸೂಯಿಸೈಡ್ ಮಾಡ್ಕೊಂಡು ಸತ್ತೋದ. ಯೂದ ಇಸ್ಕರಿಯೋತ. ಅವನ ಜಾಗದಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಬೇಕು, 12 ಜನರ ಆ ಸಂಖ್ಯೆಯನ್ನು ಭರ್ತಿ ಮಾಡಬೇಕು ಅಂತಂದಾಗ ಅಲ್ಲಿ ಪವಿತ್ರ ಗ್ರಂಥ ಹೇಳುತ್ತೆ, ಪ್ರೇಷಿತರ ಕಾರ್ಯಕಲಾಪಗಳು ಹೇಳ್ತದೆ, ಅಲ್ಲಿ ನಮ್ಮೊಡನೆ ಇದ್ದವನಾಗಿರಬೇಕು. ಅಂದರೆ ಯಾರು ಅರ್ಹತೆ ಏನು ಅಂತಂದಾಗ ಮುಖ್ಯವಾದಂಥ ಅರ್ಹತೆ ನಮ್ಮೊಡನೆ ಇದ್ದವನಾಗಿರಬೇಕು. ನಮ್ಮೊಡನೆ ಅಂತಂದ್ರೆ ಏನು? ಅವ ನಮ್ಮವ ಅಂತಂದಾಗ ನಮ್ಮವ ಅಂತ ಹೇಳಲಿಕ್ಕೇನು? ಅವನು ಪ್ರೀತಿ ಪಾತ್ರನಾಗಿರಬೇಕು, ನಮ್ಮ ಜೊತೆಗೆ ಸಹಬಾಳ್ವೆ ನಡೆಸ್ಕೊಂಡಿರಬೇಕು, ನಮ್ಮ ಜೊತೆ ಚೆನ್ನಾಗಿ ಬೆರ್ತಿರಬೇಕು, ಅವನು ನಮ್ಮನ್ನು ಲೈಕ್ ಮಾಡಿರಬೇಕು, ನಾವು ಅವನನ್ನು ಲೈಕ್ ಮಾಡಿರಬೇಕು ಅಂತಂದರೆ ಪ್ರೀತಿಯ ಜೀವನವನ್ನು ಜೀವಿಸಿರಬೇಕು, ಸಹಜೀವನಕ್ಕೆ ಆತ ಸಾಕ್ಷಿಯಾಗಿರಬೇಕು ಅಂತ ಅರ್ಥ. ಅಂದರೆ ಅಲ್ಲಿ ಹೇಳ್ತಾರೆ, ಕ್ರಿಸ್ತರ ಪ್ರಯಾಣದಲ್ಲಿ ಇದ್ದವನಾಗಿರಬೇಕು, ಕ್ರಿಸ್ತರ ಬೋಧನೆಯಲ್ಲಿ ಪಾಲ್ಗೊಂಡವನಾಗಿರಬೇಕು, ಅದ್ಭುತ ಕಾರ್ಯಗಳಲ್ಲಿ ಪಾಲ್ಗೊಂಡವನಾಗಿರಬೇಕು, ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮರಣವನ್ನು ಅನುಭವಿಸಿದ್ದನ್ನು ಕಣ್ಣಾರೆ ಕಂಡಿರುವವನಾಗಿರಬೇಕು, ಇನ್ನೇನು ಒಟ್ಟಾರೆ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನಕ್ಕೆ ಆಗಿರಬೇಕು ಅನ್ನುವಂಥ ಮಾತು ಅಲ್ಲಿ ಬರುತ್ತೆ. ಸರಿ, ಆತ್ಮೀಯ ಬಂಧು ಬಾಂಧವರೇ, ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ 46ರಿಂದ 47ನೇ ವಚನದಲ್ಲಿ ಎಂಥ ಒಂದು ದೃಷ್ಟಾಂತ ಇದೆ ಗೊತ್ತಾ? ಆದಿ ಕ್ರೈಸ್ತ ವಿಶ್ವಾಸಿಗಳು, ಆದಿ ಭಕ್ತ ವಿಶ್ವಾಸಿಗಳು ಪ್ರೀತಿಯಿಂದ ಜೀವನವನ್ನು ಜೀವಿಸ್ತಾ ಇದ್ರು, ಆತ್ಮೀಯ ಜೀವನವನ್ನು ಜೀವಿಸ್ತಾ ಇದ್ರು, ತಮ್ಮಲ್ಲಿದ್ದದ್ದನ್ನು ಹಂಚಿಕೊಳ್ತಾ ಇದ್ರು, ಹುದುವಾಗಿ ಹಂಚಿಕೊಳ್ತಾ ಇದ್ರು. ಅವರಲ್ಲಿ ಕೊರತೆ ಎಂಬುವರು ಯಾರೂ ಇರಲಿಲ್ಲ, ಯಾರಿಗೂ ಕೊರತೆ ಅನ್ನೋದೇ ಇರಲಿಲ್ಲ. ಅಂಥ ಸಹಜೀವನಕ್ಕೆ ಅವರು ಸಾಕ್ಷಿಯಾಗಿದ್ದರು. ತೆರ್ತೂಲಿಯನ್ ಎನ್ನುವಂತಹ ಧರ್ಮ ಪಂಡಿತ ಮತ್ತು ಚರಿತ್ರಾಕಾರ ಹೇಳ್ತಾನೆ, ನೋಡಿ, ಆ ಜನ ಬಡವರಾಗಿದ್ದರು, ಐಶ್ವರ್ಯವಂತರಾಗಿದ್ದಾರೆ ಅಂತ. ಏನದರ ಅರ್ಥ ಅಂದರೆ, ಅವರು ಪ್ರೀತಿಗೆ ಸಾಕ್ಷಿ ಕೊಡ್ತಾ ಇದ್ರು, ಅವರು ಅನ್ಯೋನ್ಯತೆಗೆ ಸಾಕ್ಷಿ ಕೊಡ್ತಾ ಇದ್ರು, ಅವರು ಆತ್ಮೀಯತೆಗೆ ಸಾಕ್ಷಿ ಕೊಡ್ತಾ ಇದ್ರು. ಅವಂತಹ ಜೀವನವನ್ನು ನೋಡಿದಂಥ ಜನರು ಅವರು ಕೂಡ ಪ್ರಭು ಯೇಸುವಿನ ಅನುಯಾಯಿಗಳಾಗ್ತಾರೆ, ಪ್ರಭು ಯೇಸುವಿನ ಹಿಂಬಾಲಕರಾಗ್ತಾರೆ, ದೇವರ ವಾಕ್ಯವನ್ನು ಸ್ವೀಕಾರ ಮಾಡ್ತಾರೆ ಅಂತ. ವ್ಯಾಟಿಕನ್ ಸಮ್ಮೇಳನ ಹೇಳುತ್ತೆ, ಕ್ರೈಸ್ತ ಸಮುದಾಯ ಹೇಗೆ ಜೀವಿಸಬೇಕು ಅಂತಂತಂದರೆ ಅವರು ಪ್ರಭುವಿಗೆ ಸಾಕ್ಷಿಯ ಜೀವನವನ್ನು ಜೀವಿಸಬೇಕು ಅಂತ. ನಾವು ನಮ್ಮ ಬಾಳನ್ನೇ
ಪ್ರಭು ಯೇಸುವಿನ ರೀತಿ ಜೀವಿಸಿರಬೇಕು ಅಂತ. ಆತ್ಮೀಯ ಬಂಧು ಬಾಂಧವರೇ, ಅಂದರೆ ನಾವು ಸಹಜೀವನದ ಮುಖಾಂತರ ಸಾಕ್ಷಿಯಾಗಿರಬೇಕು. ಅಂದರೆ ಸಹಜೀವನಕ್ಕೆ ಸಾಕ್ಷಿ ಆಗೋದಂತಂದ್ರೆ ಏನು? ಮತ್ತೊಬ್ಬರನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು, ಸುಮ್ಮನೆ ತಿರಸ್ಕಾರ ಮಾಡೋದಲ್ಲ, ಅಂಗೀಕಾರ ಮಾಡೋದು, ದೂರ ತಳ್ಳೋದಲ್ಲ, ತಾಳ್ಮೆಯಿಂದ ಸ್ವೀಕಾರ ಮಾಡೋದು, ತಾಳ್ಮೆಯಿಂದ ಇರೋದು. ತಾಳ್ಮೆ ಸಹನೆ ಬಹುಮುಖ್ಯ. ತಾಳಿದವನು ಬಾಳಿಯನು ಅಷ್ಟೇ ಅಲ್ಲ, ಸಹನೆಯಿಂದ 1000 ಸಮಸ್ಯೆಗಳನ್ನು ಬಗೆಹರಿಸಬಹುದು, ಅಸಹನೆಯಿಂದ 1000 ಸಮಸ್ಯೆಗಳನ್ನು ಹುಟ್ಟಿ ಹಾಕಬಹುದು ಅಂತನ್ನುವಂಥ ಮಾತಿದೆ. ಅಂದರೆ ಮತ್ತೊಬ್ಬರಿಗೆ ಗೌರವ, ಮತ್ತೊಬ್ಬರಿಗೆ ವಿಧೇಯತೆ, ಈ ರೀತಿಯಲ್ಲಿ ಪ್ರೀತಿ ಅನ್ಯೋನ್ಯತೆಯ ಜೀವನವನ್ನು ಜೀವಿಸಿದಾಗ ನಾವು ದೇವರಿಗೆ, ಪ್ರಭು ಯೇಸುವಿಗೆ ಸಾಕ್ಷಿ ಆಗ್ತೀವಿ. ಸಹಜೀವನದಿಂದ ಸಾಕ್ಷಿ. ಇದು ಮೊದಲನೇದು. ಎರಡನೇದಾಗಿ ನಾವು ಯಾವ ರೀತಿ ಸಾಕ್ಷಿ ಕೊಡಬಹುದು? ಇದು ಈಗ ತಾನೇ ಆಲಿಸಿದಂತಹ ಶುಭ ಸಂದೇಶ. ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ 31ರಿಂದ 46ರವರೆಗಿನ ವಚನಗಳು. ಆ ದೃಷ್ಟಾಂತ ನಮಗೂ ನಿಮಗೂ ಚೆನ್ನಾಗಿ ಗೊತ್ತಿರುವಂಥ ದೃಷ್ಟಾಂತ. ಕೊನೆಯ ದಿನದಲ್ಲಿ ಪ್ರಭು ಯೇಸು ನಮಗೆ ತೀರ್ಪು ಕೊಡ್ತಾರೆ. ಯಾವ ರೀತಿ ತೀರ್ಪು ಕೊಡ್ತಾರೆ? ತೀರ್ಪು ಕೊಡಲಿಕ್ಕೆ ಒಂದು ಮಾನದಂಡ, ಒಂದು ಮೆಷರ್ಮೆಂಟ್ ಇದೆ. ಬೇರೆ ಎಲ್ಲನೇ ನೋಡಲಿಕ್ಕೆ ಮೆಷರ್ಮೆಂಟ್ ಇದೆ ಅಲ್ವಾ? ತಾಪಮಾನ, ಮತ್ತೊಂದು ಈ ಮಾನದಂಡ ಇದೆ. ಇದಕ್ಕೆ ಯಾವುದು ಮಾನದಂಡ? ಸೇವೆಯೇ ಮಾನದಂಡ. ಪರರಲ್ಲಿ ಪರಮಾತ್ಮನನ್ನು ಪರರಲ್ಲಿ ಪ್ರಭುವನ್ನು ಕಾಣುವಂಥದ್ದು. ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟೆ. ನಾನು ನಿರಾಶ್ರಿತನಾಗಿದ್ದೆ, ನನಗೆ ಜಾಗ ಕೊಟ್ಟೆ. ನಾನು ಬಂದಿಯಾಗಿದ್ದೆ, ನನ್ನನ್ನು ನೋಡಲಿಕ್ಕೆ ಬಂದೆ. ಈ ರೀತಿ ಪರರಲ್ಲಿ ಪರಮಾತ್ಮ, ನನ್ನ ನಾಮದಲ್ಲಿ ನೀನು ಇತರರಿಗೆ ಏನೇನು ಮಾಡಿದೆಯೋ ಅದನ್ನು ನೀನು ನನಗೇ ಮಾಡಿದೆ. ನೀನು ಮತ್ತೊಬ್ಬನಿಗೆ ಏನು ಮಾಡಿದೆಯೇ ಅದನ್ನು ನನಗೆ ಮಾಡಿದೆ. ಅಂತಂದರೆ ನಾನು ಒಳ್ಳೆಯ ಕಾರ್ಯಗಳಿಂದ, ಒಳ್ಳೆಯ ಸೇವೆಯಿಂದ ನಾನು ಪ್ರಭುವಿಗೆ ಸಾಕ್ಷಿಯಾಗುವುದು. ನಾನು ಸಾಕ್ಷಿ ಆಗಬೇಕು. ಎಲ್ಲ ಧರ್ಮ ಪಂಡಿತರು ಸಾಕ್ಷಿಗಳಾಗಿದ್ದಾರೆ. ಎಷ್ಟೋ ಸಂತ ಭಕ್ತರು, ಸಂತ ಲಾರೆನ್ಸ್ ಅವರು ಸಾಕ್ಷಿಗಳಾದರು. ಮದರ್ ತೆರೇಸಾ, ಕೋಲ್ಕತ್ತಾದ ಮದರ್ ತೆರೇಸಾ, ಅವರು ತಮ್ಮ ಸೇವೆಯ ನಿರ್ಗತಿಕರ ಕುಷ್ಠರೋಗಿಗಳ ದಾರಿಯಲ್ಲಿ ಬಿದ್ದವರನ್ನೆಲ್ಲ ಕರ್ಕೊಂಡೋಗಿ ಅವರ ಸೇವೆ ಮಾಡಿ ಅವರು ಎಂಥ ದೊಡ್ಡ ಸಾಕ್ಷಿ ಆದರು. ಪ್ರಭು ಯೇಸುವಿಗೆ ಸಾಕ್ಷಿ ಆದರು, ದೇವರಿಗೆ ಸಾಕ್ಷಿ ಆದರು. ಆದ್ದರಿಂದ ನಮ್ಮಲ್ಲಿ ವಿಶ್ವಾಸ ಇರ್ಬೋದು. ದೇವರ ವಿಶ್ವಾಸ ಇಟ್ಕೊಂಡ ತಕ್ಷಣ ನಾವು ಸ್ವರ್ಗ ಸೇರ್ತೀವಿ ಅಂತಂದರೆ ಆಗಲ್ಲ. ನಾವು ಸೇವೆ ಮೂಲಕ, ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಅಂತ ಸಂತ ಯಾಕೋಬ ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ, 2ನೇ ಅಧ್ಯಾಯ 14ನೇ ವಚನ. ಅಂದರೆ ನಮ್ಮ ವಿಶ್ವಾಸ ಸತ್ಕಾರ್ಯಗಳ ಮುಖಾಂತರ ವ್ಯಕ್ತಪಡಿಸದೇ ಇದ್ದರೆ ಆ ವಿಶ್ವಾಸ ಸತ್ತ ವಿಶ್ವಾಸ ಆಗತ್ತೆ ಅಂತ. ಆತ್ಮೀಯ ಬಂಧು ಬಾಂಧವರೇ, ನಾವು ಹಾಗಾದರೆ ಪ್ರಭುವಿನ ಸೇವೆ ಮಾಡಬೇಕಾದ್ರೆ ನಾವು ಇತರರ ಸೇವೆ ಮಾಡಬೇಕು. ಇತರ ಸೇವೆ ಮುಖಾಂತರ ಪ್ರಭುವನ್ನೇ ನಾವು ಒಲಿಸಿದಂತೆ ಆಗತ್ತೆ. ಅಂದರೆ ಆ್ಯಕ್ಷನ್ಸ್ ಶುಡ್ ಸ್ಪೀಕ್ ಲೌಡರ್ ದನ್ ದ ವರ್ಡ್ಸ್ ಅಂತ ಹೇಳ್ತಾರೆ. ಅಂದರೆ ಮಾತುಗಳಿಗಿಂತ ಕೃತಿ ಮೇಲೂ ನಮ್ಮ ಕಾರ್ಯಗಳು ಮಾತಾಡಬೇಕು, ನಮ್ಮ ಕೆಲಸ ಮಾತಾಡಬೇಕು. ಅಂದರೆ ನಮ್ಮ ಸೇವೆಯ ಮುಖಾಂತರ ನಾವು ಪ್ರಭುವಿಗೆ ಸಾಕ್ಷಿ ಆಗಬೇಕು ಅಂತ. ಮೊದಲನೇದಾಗಿ ಸಹಬಾಳ್ವೆಯ ಮುಖಾಂತರ ಸಾಕ್ಷಿ, ಈಗ ಎರಡನೇದಾಗಿ ಸೇವೆಯಿಂದ ಸಾಕ್ಷಿ, ಮೂರನೇದಾಗಿ ಮತ್ತು ಕೊನೆಯದಾಗಿ ಯಾವುದರಿಂದ ಸಾಕ್ಷಿ? ಮತ್ತೆ ನಾನು ಅದನ್ನೇ ಹೇಳ್ತೀನಿ. ಸಂತ ಲಾರೆನ್ಸ್, ಸಂತ ಸೆಬಾಸ್ಟಿಯನ್, ಇಷ್ಟೋ ಜನ, ಈಗ ನಮ್ಮ ಭಾರತ ದೇಶದ ಕೆಲವು ಸಂತರು, ಸಂತ ರಾಣಿ ಮರಿಯಾ, ಹೇಗೆ ಅವರು ಬಲಿಯಾದರು? ಯಾವುದಕ್ಕೆ ಬಲಿಯಾದರು? ವೈರಿಗಳ ಕ್ರೌರ್ಯಕ್ಕೆ ಬಲಿಯಾದರು. ಆದರೆ ಬಲಿಯಾದರು ಒಳ್ಳೆಯದಕ್ಕೋಸ್ಕರ, ಕ್ರಿಸ್ತನಿಗಾಗಿ ಅವರು ಬಲಿಯಾದರು, ಕ್ರಿಸ್ತನ ವಾಕ್ಯಕ್ಕೋಸ್ಕರ ಅವರು ಬಲಿಯಾದರು, ಕ್ರಿಸ್ತ ಸೇವೆಯನ್ನು ಮಾಡಿದ್ದಕ್ಕೆ ಅವರು ಬಲಿಯರ್ಪಣೆ ಮಾಡಿದರು. ಬಲಿದಾನ ಅಂದರೆ ಸ್ವಬಲಿದಾನದ ಮುಖಾಂತರ ನಾವು ಪ್ರಭುವಿಗೆ ಸಾಕ್ಷಿ ಆಗಬೇಕು ಅಂತಂದರೆ ನಾನು ಮೌಲ್ಯಕ್ಕೆ ನಾನು ಶಿರ ಕೊಡಲಿಕ್ಕೂ ರೆಡಿಯಾಗಿರಬೇಕು, ಸಿದ್ಧನಾಗಿರಬೇಕು. ಒಳ್ಳೆಯ ಸಂದೇಶಕ್ಕೆ, ಒಳ್ಳೆಯ ಕೃತ್ಯಕ್ಕೆ, ಒಳ್ಳೆಯ ಕೆಲಸಕ್ಕೆ ನನ್ನ ಬಲಿ ಅರ್ಪಣೆ ಕೂಡ ನಾನು ಮಾಡಲಿಕ್ಕೆ ಸಿದ್ಧನಾಗಿರಬೇಕು. ಸ್ವಬಲಿದಾನದಿಂದ ನಾನು ಸಾಕ್ಷಿ ಕೊಡಲಿಕ್ಕೆ ನಾನು ಸಿದ್ಧನಾಗಿರಬೇಕು. ಮರಿಯರ ಉದಾಹರಣೆ ನೋಡಿ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 38ನೇ ವಚನ. ಈಗೋ ನಾನು ಚರಣದಾಸಿ ಅಂತ ಹೇಳಿದಾಗ ಆಕೆ ಡೆತ್ ವಾರಂಟಿಗೆ ಸಿಗ್ನೇಚರ್ ಹಾಕಿದಂಗಾಯಿತು. ಸ್ವಬಲಿದಾನ. ಪ್ರಭು ಯೇಸು ಈ ಲೋಕಕ್ಕೆ ಇಳಿದು ಬಂದಾಗಲೇ ಅವರಿಗೆ ಅವರ ಜನನದಲ್ಲೇ ಶಿಲುಬೆಯನ್ನು ಕಂಡರು ಅನ್ನುವಂಥ ಮಾತನ್ನು ಫುಲ್ಟನ್ ಜೆ ಶೀನ್ ಎನ್ನುವಂಥ ಶ್ರೇಷ್ಠ ಪ್ರಬೋಧಕರು ಹೇಳ್ತಾರೆ.
ಪ್ರಬೋಧಕರು ಹೇಳ್ತಾರೆ. ಅಂತಂದರೆ ಅರ್ಥ ಏನು? ನಾವು ಒಳ್ಳೆಯ ಕೆಲಸಕ್ಕೋಸ್ಕರ, ಒಳ್ಳೆಯ ಮಾತಿಗೋಸ್ಕರ, ಒಳ್ಳೆಯ ಮೌಲ್ಯಕ್ಕೋಸ್ಕರ, ಒಳ್ಳೆಯ ಗುಣಕ್ಕೋಸ್ಕರ, ಒಳ್ಳೆಯ ಕ್ರಿಸ್ತ ಮೌಲ್ಯಕ್ಕೋಸ್ಕರ ನಮ್ಮ ಜೀವವನ್ನೇ ಬಲಿಯಾಗಿ ಕೊಡಲಿಕ್ಕೆ ನಾವು ಸಿದ್ಧರಾಗಿರಬೇಕು ಅಂತ. ಆತ್ಮೀಯ ಬಂಧು ಬಾಂಧವರೇ, ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 25ನೇ ವಚನ ಹೇಳುತ್ತೆ, ಸತ್ಯದ ಸಾಕ್ಷಿ ಜೀವವನ್ನು ಉಳಿಸುತ್ತೆ. ಸತ್ಯದ ಸಾಕ್ಷಿ ಜೀವವನ್ನು ಉಳಿಸುತ್ತೆ. ಅದೇ ಜ್ಞಾನೋಕ್ತಿ 19ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ಸುಳ್ಳು ಸಾಕ್ಷಿ ಶಿಕ್ಷೆಗೆ ಒಳಗಾಗದೇ ಇರುವುದಿಲ್ಲ. ಅಂದರೆ ನೀನು ಸುಳ್ಳು ಸಾಕ್ಷಿ ನೀಡಿದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀನು ಅನುಭವಿಸುತ್ತೀಯ ಅಂತ. ಅಂದರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ. ನೀನು ಎಷ್ಟೇ ನೀನು ಗಿಲೀಟ್ ಮಾಡಿದ್ರು, ಎಷ್ಟೇ ನೀನು ಇಲ್ಲಿ ನಯ ನಾಜೂಕಿಂದ ಹೋದ್ರೂ ಸತ್ಯ ಸತ್ಯನೇ, ಸುಳ್ಳು ಸುಳ್ಳೆ. ನಾನು ಸತ್ಯಕ್ಕೆ ಸಾಕ್ಷಿ ನಿಲ್ಲಬೇಕೇ ವಿನಃ ಸುಳ್ಳಿಗೆ ಸಾಕ್ಷಿಗೆ ನಾನು ನಿಲ್ಲಬಾರದು. ಎಕ್ಲೇಸಿಯಾ ಇನ್ ಆಸ್ಯ ಎನ್ನುವಂತಹ ಜಗದ್ಗುರುಗಳ ಪರಿಪತ್ರದಲ್ಲಿ 10ನೇ ಒಂದು ಸಂಖ್ಯೆ ಹೇಳುತ್ತೆ ಏನಂತ, ನಮ್ಮ ಜೀವನ ಮೌನ ಉದಾಹರಣೆಯಾಗಬೇಕು. ಮೈ ಲೈಫ್ ಶುಡ್ ಬಿ ಎ ಸೈಲೆಂಟ್ ಮಾಡೆಲ್, ಸೈಲೆಂಟ್ ಎಕ್ಸಾಂಪಲ್. ಈ ರೀತಿ ಬಾಳಲು ನಾವು ಪ್ರಯತ್ನಿಸೋಣವೇ? ಆಮೆನ್. ಪ್ರಾರ್ಥಿಸೋಣ. ಓ ಪರಮಪ್ರಭುವೇ, ನೀವೇ ನಮ್ಮ ಪಾಲಕರು, ಪೋಷಕರು, ಒಡೆಯರು. ನೀವು ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿ ಅವರ ಒಂದು ಜೀವನ ಒಂದು ಶ್ರೇಷ್ಠ ಸಾಕ್ಷಿಯಾಗಿ ಪರಿಣಮಿಸುವಂತೆ ನೀವು ಮಾಡಿದಿರಿ. ಅವರ ಜೀವನ ಸತ್ಯಕ್ಕೆ ಸಾಕ್ಷಿಯಾದಂಥ ಜೀವನ, ಅವರ ಜೀವನ ಪ್ರೀತಿಗೆ ಸಾಕ್ಷಿಯಾದ ಜೀವನ. ಅದೇ ಪ್ರಕಾರ ನಾವು ಬಾಳಲು ಬೇಕಾದ ಕೃಪಾಶಕ್ತಿಯನ್ನು ನಮಗೆ ಕರುಣಿಸಿರಿ. ಇದನ್ನು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ವಿನಯದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್.